ನಮಸ್ಕಾರ ವೀಕ್ಷಕರೇ, ಕ್ರೈಮ್ ಬೀಟ್ಗೆ ಸ್ವಾಗತ. ನಾನು ಆದಿತ್ಯ. ಇಡೀ ಹುಬ್ಬಳ್ಳಿಯನ್ನೇ ಬೆಚ್ಚಿ ಬೀಳಿಸಿತು ಒಂದು ಮರ್ಡರ್. ಆ ಮರ್ಡರ್ನ ಹಿಂದೆ ಹಲವು ರಹಸ್ಯಗಳು. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಗಾಂಜಾ ಅಮಲು. ಹುಬ್ಬಳ್ಳಿ ಅಂದ್ರೆ ಎಲ್ಲವೂ ಅಂದುಕೊಂಡಿದ್ದಕ್ಕಿಂತ ಜಾಸ್ತಿಯೇ ಇರುವ ಪ್ರದೇಶ. ಇಲ್ಲಿ ಸ್ವರ್ಗವೂ ಇದೆ, ನರಕವೂ ಇದೆ. ಆದ್ರೆ ಅದೆಲ್ಲ ನೋಡುವ ಕಣ್ಣಿನ ಮೇಲೆ, ಅನುಭವಿಸುವ ಅನುಭವದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ಭಯಾನಕ ವಿಷಯ ಅಂದ್ರೆ ಇಲ್ಲಿ ನಡೆಯೋ ಪ್ರತಿಯೊಂದು ವಿಲಕ್ಷಣ ಘಟನೆ ಹಿಂದೆ ಪಾಪಿಗಳ ಲೋಕದ ನಂಟು ಇರುತ್ತೆ. ಇವತ್ತು ನಮ್ಮ ಕ್ಯಾಮರಾ ಜಾಡು ಹಿಡಿದು ಘಟನೆಯನ್ನ ಸೆರೆ ಹಿಡಿದಿದ್ದೇವೆ. ಆ ಗುರುತುಗಳನ್ನ ನೋಡ್ಕೊಂಬನ್ನಿ. ಪ್ರಿಯ ವೀಕ್ಷಕರೇ, ಈ ಪಾಪಿಗಳ ಲೋಕ ಒಂದು ರೀತಿಯಲ್ಲಿ ನಿಷಿದ್ಧ ಜಗತ್ತು. ಇದು ಲೋಕ ನಿಂದಿತರ ಪ್ರಪಂಚ. ಸಂಭಾವಿತರಿಗಿಲ್ಲಿ ಸಣ್ಣ ಪುಟ್ಟ ಕೈಂಕರ್ಯವೂ ಇಲ್ಲ. ಕಪ್ಪು ಮಣ್ಣಿನ ನಾಡು ಹುಬ್ಬಳ್ಳಿಯಲ್ಲೂ ಪದೇ ಪದೇ ರಕ್ತದ ಓಕುಳಿಗಳು ಹರಿದು ಅಲ್ಲಿಯ ಮಣ್ಣು ಸಂಪೂರ್ಣ ಕೆಂಪೆದ್ದು ಹೋಗಿದೆ. ವಾಣಿಜ್ಯ ನಗರಿ ಎನ್ನುವ ಬಿರುದಾವಳಿಗಳಿಂದ ಕರೆಸಿಕೊಳ್ಳುವ ಹುಬ್ಬಳ್ಳಿಯಲ್ಲಿ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ. ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ತನ್ನದೇಯಾದ ಮಹತ್ವವನ್ನ ಪಡೆದು ಛೋಟಾ ಮುಂಬೈ ಎಂದು ಹೆಸರುವಾಸಿಯಾಗಿದೆ. ಇಂಥ ನಾನಾ ಹೆಸರುಗಳಿಂದ ಕರೆಸಿಕೊಂಡು ಬೀಗುತ್ತಿರುವ ಹುಬ್ಬಳ್ಳಿಯಲ್ಲಿ ಸಾಲು ಸಾಲು ಭಯಾನಕತೆಯನ್ನ ಸೃಷ್ಟಿಸುವ ಘಟನೆಗಳು ನಡೆಯುತ್ತಿದೆ. ಪಾಪಿಷ್ಟ ಘೋರ ಅಮಾನವೀಯ ಕೃತ್ಯಗಳು ನಡೆಯುತ್ತಿದೆ. ಇದಕ್ಕೆಲ್ಲ ಬ್ರೇಕ್ ಹಾಕೋಕೆ ಅದೆಷ್ಟೇ ಟ್ರೈ ಮಾಡಿದ್ರು ಮಿತಿ ಮೀರುತ್ತಾನೇ ಇದೆ. ರೌಡಿಗಳು, ಕೊಲೆ ಗಡುಕರು, ಪಾತಕಿಗಳು, ತಲೆ ಹಿಡುಕರು, ಮಾದಕ ದ್ರವ್ಯ ವ್ಯಸನಿಗಳು, ಗಾಂಜಾ ಮಾರುವವರು, ಇಂತಹ ಗ್ಯಾಂಗ್ಗಳು ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಹುಟ್ಟಿಕೊಂಡಿದೆ. ಇದಕ್ಕೆ ಉದಾಹರಣೆ ಎಂಬಂತೆ ಇತ್ತೀಚಿನ ಕೆಲವು ದಿನಗಳಿಂದ ವಾಣಿಜ್ಯ ನಗರಿ ಎನ್ನುವ ಹೆಸರು ಬದಲಾಗಿ ನೆತ್ತರ ನಗರಿ ಎನ್ನುವ ಹೆಸರು ಬರುತ್ತೇನೋ ಎನ್ನುವ ಭಯ ಅಲ್ಲಿನ ಜನರನ್ನ ಕಾಡ್ತಾ ಇದೆ. ಯಾಕೆ ಅಂದ್ರೆ ಅಲ್ಲಿ ತೀರಾ ಅತಿರೇಕದ ಘಟನೆಗಳು ಮತ್ತು ಪೈಶಾಚಿಕ ಕೃತ್ಯಗಳು. ಅದೆಷ್ಟೋ ರೌಡಿಗಳಿಗೆ ಮಾನವೀಯತೆಯ ಬೆಲೆಯೇ ಗೊತ್ತಿಲ್ಲದೆ ಯಾವುದೋ ಅಮಲಿನಲ್ಲಿ ದಾರುಣವಾಗಿ ಎದುರಿಗಿದ್ದವರನ್ನ ಕಾರಣವೇ ಇಲ್ಲದೆ ಕೊಲೆ ಮಾಡಿ ಬಿಸಾಕುತ್ತಿದ್ದಾರೆ. ದೊಡ್ಡ ದೊಡ್ಡ ರೌಡಿಗಳಿಂದ ಹಿಡಿದು ಪುಡಿ ರೌಡಿಗಳ ಆವಾಸ ಸ್ಥಾನವಾಗಿ ಬದಲಾಗಿ ಹೋಗಿದೆ. ರೌಡಿಸಂ, ರೇಪ್, ದರೋಡೆ, ಕೊಲೆ ಇಂತಹ ಪಕ್ಕಾ ಕ್ರಿಮಿನಲ್ ಘಟನೆಗಳು, ಇಂತಹ ಸನ್ನಿವೇಶಗಳು ಈಗ ವಾಣಿಜ್ಯ ನಗರಿಯಲ್ಲಿ ಮಾಮೂಲಿಯಾಗಿವೆ. ಪ್ರತಿನಿತ್ಯ ನಡೆಯುವ ನಿತ್ಯ ಕರ್ಮಗಳಾಗಿವೆ. ಕಾರಣವೇ ಇಲ್ಲದೆ ಪ್ರೀತಿಯನ್ನ ಪ್ರೀತಿಸಿದವರನ್ನ ಕೈ ಬಿಡುವುದನ್ನ ನೋಡಿದ್ದೇವೆ. ಕಾರಣವಿಲ್ಲದೆ ಸ್ನೇಹವನ್ನ ಕಡಿದುಕೊಳ್ಳುವುದನ್ನು ನೋಡಿದ್ದೇವೆ. ಆದರೆ ಕೇವಲ ಒಂದೇ ಒಂದು ಕ್ಷುಲ್ಲಕ ಕಾರಣಕ್ಕೆ ತಲೆಯನ್ನ ಕಡಿದು ಹಾಕುವ ಭೀಕರತೆಯನ್ನ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಅದರಲ್ಲೂ ಹುಬ್ಬಳ್ಳಿಯಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಎಲ್ಲೇ ಮೀರಿದೆ. ಇಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಅಮಾಯಕರ ಯುವತಿಯರ ಮೇಲೆ ರೇಪ್ಗಳು, ಕೊಲೆಗಳು ಎಲ್ಲವೂ ನಡೆಯುವಷ್ಟರ ಮಟ್ಟಿಗೆ ಹುಬ್ಬಳ್ಳಿ ಬದಲಾಗಿದೆ. ಕೆಂಪು ರಕ್ತದ ಕಲೆಗೆ ತನ್ನನ್ನ ತಾನು ತೆರೆದುಕೊಳ್ತಾ ಇದೆ. ಕ್ರೌರ್ಯ ಮಾಡುವ ವಯಸ್ಸು, ದುರಭ್ಯಾಸ ಮಾಡುವ ಮನಸ್ಸು, ಇವೆರಡನ್ನ ಕಂಟ್ರೋಲ್ ಮಾಡಲಾಗದ ಕ್ರಿಮಿನಲ್ಗಳು.
ಹುಬ್ಬಳ್ಳಿಯ ಮೇಲ್ನೋಟದ ಚಂದವನ್ನ ಕಂಡು ಶಬಾಷ್ ಹೇಳೋರಿಗೇನು ಗೊತ್ತು ಹೊಲಸಾಗಿರೋ ಹುಬ್ಬಳ್ಳಿಯ ಕರಾಳ ಮುಖಗಳು. ಹುಬ್ಬಳ್ಳಿಯ ಕರಾಳತೆಗೆ ದೊಡ್ಡ ದೊಡ್ಡ ಇತಿಹಾಸವೇ ಇದೆ. ಅದರಲ್ಲೂ ಛೋಟಾ ಮುಂಬೈನ ಕೆಲವು ಗಲ್ಲಿಗಳಂತೂ ರಕ್ತದಿಂದ ಕೊಳೆತು ನಾರುತ್ತಿದೆ. ಇದನ್ಮಧ್ಯೆ ಹುಬ್ಬಳ್ಳಿಯ ಕೆಲವೊಂದು ಏರಿಯಾಗಳಾದ ಹೊಸೂರ ಸೆಟ್ಲ್ಮೆಂಟ್, ರಾಮನಗರ, ಗಿರಾಣಿ ಚಾಲಗಳಲ್ಲಿ ರೌಡಿಗಳ ಹಾವಳಿ ಮೆಥಿ ಮೀರಿದೆ. ಇಂತಹ ರೌಡಿಗಳ ಶಿಷ್ಯಂದಿರು ಜಮಾನದಲ್ಲಿ ರಸ್ತೆಯಲ್ಲಿ ಬಡಿದಾಡಿ ಹೆಸರು ಮಾಡಿದ ರೌಡಿಗಳ ಹೆಸರನ್ನ ಹೇಳಿಕೊಂಡು ನಮ್ಮದೇ ದೊಡ್ಡ ಸಾಮ್ರಾಜ್ಯ ಅಂತ ಜನಸಾಮಾನ್ಯರಿಗೆ ತೊಂದರೆಯನ್ನ ಕೊಡುತ್ತಾ ಓಡಾಡಿಕೊಂಡಿದ್ದಾರೆ. ಅಮಾಯಕರನ್ನ ಬಲಿ ತೆಗೆದುಕೊಂಡು ಅವರ ರಕ್ತ ಹೀರುವ ಅತ್ಯಂತ ಹೀನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಿಯ ವೀಕ್ಷಕರೇ, ಮೇಲೆ ಹೇಳಿದ ಎಲ್ಲ ಘಟನೆಗಳಿಗೆ ಸಾಕ್ಷಿಯಾಗಿ ಜನವರಿ 13ರಂದು ಕೇಶವಾಪುರದ ರೈಲ್ವೆ ಮೈದಾನದಲ್ಲಿ ಕಾರಣವೇ ಇಲ್ಲದೆ ವಿನಾಕಾರಣವಾಗಿ ಕ್ಷುಲ್ಲಕ ಕಾರಣಕ್ಕೆ ಒಬ್ಬ ಯುವಕ ಬರ್ಬರವಾಗಿ ಹತ್ಯೆಯಾದ. ಎಷ್ಟರ ಮಟ್ಟಿಗೆ ಈ ಕೊಲೆ ಭೀಕರತೆಯನ್ನ ಸೃಷ್ಟಿಸಿತ್ತು, ಭಯದ ಆ ವರ್ಣದಲ್ಲಿ ಜನರನ್ನ ಬದುಕುವಂತೆ ಮಾಡಿತ್ತು. ಕೊಲೆ ಗಡುಕರು ಒಮ್ಮೆಲೆ ಎರಗಿ ಉತ್ತಮ್ ಬೊಂಗಾಲೆಯನ್ನ ಸಾವಿನ ಮನೆಗೆ ಕಳುಹಿಸಿಬಿಟ್ಟಿದ್ರು. ಯಾರಾತ ಉತ್ತಮ್ ಬೊಂಗಾಲೆ? ಆತನಿಗೂ ಕೊಲೆಗಾರರಿಗೂ ಇರುವ ಸಂಬಂಧವೇನು? ಯಾಕಾಗಿ ಈ ಕೊಲೆಯನ್ನ ಮಾಡಿದ್ರು ಎನ್ನುವ ಅನುಮಾನಗಳು, ಪ್ರಶ್ನೆಗಳು ನಿಮ್ಮನ್ನ ಕಾಡುತ್ತಾ ಇರಬಹುದು. ಅದೆಲ್ಲದಕ್ಕೂ ಉತ್ತರವೂ ಇದೆ, ಜೊತೆಗೆ ಫ್ಲಾಶ್ ಬ್ಯಾಕ್ ಇದೆ. ಅದು ಕೂಡ ಕರ್ಣ ಕಠೋರವಾಗಿದೆ. ಈತ ಉತ್ತಮ್ ಬೊಂಗಾಲೆ ಕೇಶವಾಪುರದ ಆಜಾದ್ ಕಾಲೋನಿ ನಿವಾಸಿ, 27 ವಯಸ್ಸಿನ ಯುವಕ. ನೋಡೋದಕ್ಕೆ ಸ್ಫುರದ್ರೂಪಿಯಾದ ವ್ಯಕ್ತಿತ್ವ, ಯಾರೊಂದಿಗೂ ಗಲಾಟೆಯನ್ನ ಮಾಡಿಕೊಂಡಿರದ ಸವ್ಯಸಾಚಿ. ಮುಗ್ಧ ಮನಸ್ಸಿನ ಉತ್ತಮ್ಗೆ ತನ್ನದೇಯಾದ ಉತ್ತಮವಾದ ಗುಣಗಳಿದ್ವು. ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತಿದ್ದ. ಈತನಿಗೆ ಕೆಲವು ದಿನಗಳ ಹಿಂದೆಯಷ್ಟೇ ಮದುವೆಯೂ ಆಗಿತ್ತು. ಆದ್ರೆ ಈತ ಮಾತ್ರ ಎಲ್ಲ ಖುಷಿಯನ್ನ, ಸಂಸಾರದ ಸುಖವನ್ನ, ಮನೆಯವರ ಜೊತೆಗೆ ಕಳೆಯಬೇಕಾದ ಆನಂದವನ್ನು ಎಲ್ಲವನ್ನೂ ಬಿಟ್ಟು ಇಹಲೋಕದ ಯಾತ್ರೆಯನ್ನ ಮಾಡಬೇಕಾಯಿತು. ಆತನಿಗೆ ಕೇವಲ 27ರ ವಯಸ್ಸು. ಇನ್ನೆಷ್ಟು ಅದೆಷ್ಟು ಕನಸುಗಳು ಆತನ ಕಣ್ಣುಗಳಲ್ಲಿ ಇದ್ವು. ಆದ್ರೆ ಅದೆಲ್ಲವನ್ನ ಅನುಭವಿಸುವ ಅಷ್ಟರಲ್ಲೇ ಉತ್ತಮ್ನನ್ನ ಅನಾಮತ್ತಾಗಿ ಕೊಲೆ ಮಾಡಿ ಬಿಸಾಕಿದ್ರು. ಒಂದು ಸಾವಿನ ಬೆಲೆಯಾಗಿರಬಹುದು, ಜೊತೆಗೆ ಕೊಲೆಯಾದವರ ಕುಟುಂಬಗಳ ರೋದನೆಯು ಕೊಳೆಗಡುಕರಿಗೆ ಕೇಳಲ್ಲ ಬಿಡಿ. ಯಾಕಂದ್ರೆ ಅವರೆಲ್ಲ ಇದ್ದಿದ್ದು ಗಾಂಜಾದ ಅಮಲಿನಲ್ಲಿ. ಈತ ತಾನಾಯಿತು ತನ್ನ ಪಾಡಾಯಿತು ಅಂತಿದ್ದವನು. ಆದ್ರೆ ಹಣೆ ಬರಹಕ್ಕೆ ಹೊಣೆ ಯಾರು? ಹುಟ್ಟು ಸಾವು ಎಲ್ಲವೂ ವಿಧಿಲಿಖಿತ. ಆದ್ರೆ ಈ ಮರ್ಡರ್ ಮಾತ್ರ ಘೋರ ಅಮಾನವೀಯ. ಅವತ್ತು ಆಗಬಾರದ್ದು ಆಗಿಯೇ ಹೋಯ್ತು, ನಡೆಯಬಾರದ್ದು ನಡೆದೇ ಹೋಯ್ತು. ಇದನ್ನೆಲ್ಲ ತೋರಿಸಕ್ಕೆ ಮತ್ತೆ ಬರ್ತೀನಿ. ಅದಕ್ಕೂ ಮುನ್ನ ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ಸ್ವಾಗತ. ಕೊಲೆ ಹೇಗಾಯ್ತು? ಕೊಲೆಯಾದವನಿಗೂ ಕೊಲೆ ಮಾಡಿದವರಿಗೂ ಇರುವ ಸಂಬಂಧವೇನು? ಎಲ್ಲ ರಹಸ್ಯವನ್ನ ತಿಳಿಸ್ತೇನೆ. ಇನ್ನು ಇಂತಹ ಪುಡಿ ರೌಡಿಗಳಿಗೆ ಮರ್ಯಾದೆ ಇದೆಯಾ ಇಲ್ವಾ, ಇದನ್ನ ತಡೆಗಟ್ಟೋದಾದ್ರೂ ಎಲ್ಲಿಂದ ಎನ್ನುವುದನ್ನ ತೋರಿಸ್ತೇನೆ. ಈ ಸ್ಟೋರಿ ನೋಡಿ. ಎಸ್ ವೀಕ್ಷಕರೇ, ಅವರೆಲ್ಲರೂ ಇದ್ದಿದ್ದು ಅಮಲಿನಲ್ಲಿ, ಗಾಂಜಾದ ಅಮಲಿನಲ್ಲಿ. ಇನ್ನು ಈ ಕೊಲೆ ಹೇಗೆ ಆಯ್ತು ಎನ್ನುವ ಘಟನೆಯನ್ನ ಹೇಳ್ತಾ ಹೋದ್ರೆ ಕೇಳ್ತಾ ಕೇಳ್ತಾ ಮೂಕ ಸ್ತಬ್ಧರಾಗ್ತೀರಿ. ಅವತ್ತು ಸಣ್ಣ ಕೆಲಸದ ಮೇಲೆ ಪೇಟೆಗೆ ಬಂದಿದ್ದ ಉತ್ತಮ್ ವಾಪಸ್ ಮನೆಗೆ ಹೋಗಿದ್ದು ಶವವಾಗಿಯೇ. ಉತ್ತಮ್ ತನ್ನ ಕೆಲಸವನ್ನ ಮುಗಿಸೋದಕ್ಕೆ ತನ್ನ ಬೈಕ್ ನಲ್ಲಿ ಬಂದು ಒಂದು ಸಣ್ಣ ಅಂಗಡಿಯ ಎದುರು ಬೈಕ್ ಅನ್ನ ತಂದು ನಿಲ್ಲಿಸಿದ.
ಅದೇ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗಾಂಜಾದ ಅಮಲಿನಲ್ಲಿದ್ದ ಪುಡಿ ರೌಡಿಗಳು ಅಲ್ಲಿ ತಮ್ಮಲ್ಲಿ ಏನೇನೋ ದಾಂದಾಲೆ ಗದ್ದಲಗಳನ್ನ ಮಾಡ್ತಾ ಕುಳಿತಿದ್ರು. ಉತ್ತಮ್ ಬೈಕ್ ಅನ್ನ ತಂದು ನಿಲ್ಲಿಸಿದ್ದೇ ತಡ ಈ ಪುಡಿ ರೌಡಿಗಳಿಗೆ ಏನಾಯ್ತೋ ಏನೋ ಬಂದು ಉತ್ತಮ್ನ ಕಾಲರ್ ಪಟ್ಟಿಗೆ ಕೈ ಹಾಕಿ ಎಳೆದು ದೂಡಿದ್ರು. ನಂತರ ಅಷ್ಟಕ್ಕೆ ಸುಮ್ಮನಿರದ ಕಿಡಿಗೇಡಿಗಳು ನಮ್ಮ ವಾಹನದ ಪಕ್ಕ ತಂದು ನಿಲ್ಲಿಸ್ತೀಯಾ, ಎಷ್ಟು ಧೈರ್ಯ ನಿನಗೆ ಅಂತ ಅವಾಚ್ಯ ಶಬ್ದಗಳಿಂದ ಬೈದ್ರು. ಇದನ್ನ ಉತ್ತಮ್ ವಿರೋಧಿಸಿದ. ಆತ ವಿರೋಧಿಸಿದ್ದೇ ತಡ ಹಿಂದೆ ಮುಂದೆ ನೋಡದೆ ಚಾಕುವಿನಿಂದ ಇರಿದು ಹಾಕಿದ್ರು. ತೀವ್ರವಾಗಿ ಗಾಯಗೊಂಡ ಅವನನ್ನ ಹತ್ತಿರದ ವಿವೇಕಾನಂದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಆತ ಅಮಾನವೀಯವಾಗಿ ದುರ್ಮರಣವನ್ನಪ್ಪಿದ. ಕೇವಲ ಪಾರ್ಕಿಂಗ್ ವಿಷಯದ ಸಂಬಂಧವಾಗಿ ಇಂತಹ ಅಮಾಯಕ ಯುವಕನನ್ನ ಅಮಾನುಷವಾಗಿ ಕೊಲೆ ಮಾಡಲಾಯಿತು. ಇನ್ನು ಹತ್ಯೆಯಾದ ಉತ್ತಮ್ ಮದುವೆಯಾಗಿ ಕೇವಲ 25 ದಿನಗಳು ಮಾತ್ರವೇ ಆಗಿತ್ತು. ಹೊಸದಾಗಿ ಮದುವೆಯಾದ ಹೆಂಡತಿಯನ್ನ ಎಲ್ಲರನ್ನ ಅಗಲಿ ಆತನ ಆತ್ಮ ಇಹ ಲೋಕವನ್ನ ತ್ಯಜಿಸಿತ್ತು. ಇನ್ನು ಮೃತ ಉತ್ತಮನ ತಂದೆ ತಾಯಿ ಹಾಗೂ ಸಂಬಂಧಿಕರ ಆಕ್ರೋಶ ಮುಗಿಲು ಮುಟ್ಟಿತ್ತು. ತಮ್ಮ ಏರಿಯಾದಲ್ಲಿ ಏನೇನು ಎಲ್ಲೆಲ್ಲಿ ಏನೆಲ್ಲ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿದೆ ಎಂಬುದನ್ನ ಆ ಠಾಣೆ ವ್ಯಾಪ್ತಿಯಲ್ಲಿ ಇರುವ ಸಿಬ್ಬಂದಿಗಳಿಗೆ ಹಾಗೂ ಅಲ್ಲಿನ ಅಧಿಕಾರಿಗಳಿಗೆ ಎಲ್ಲ ಗೊತ್ತಿದ್ರು ಏನೋ ಗೊತ್ತಿಲ್ಲದ ಹಾಗೆ ಇರುವುದನ್ನ ಕಂಡು ಜನರು ಸುಸ್ತಾಗಿದ್ದಾರೆ. ಯಾವುದಕ್ಕೂ ತಲೆಯನ್ನ ಕೆಡಿಸಿಕೊಳ್ಳದೆ ಹೋದ ಪುಟ್ಟ ಬಂದ ಪುಟ್ಟ, ಹೇಗೆ ಹೋದ ಹಾಗೆ ಬಂದ ಎಂಬಂತೆ ಕೆಲಸಗಳು ನಡೀತಾ ಇದೆ. ಇಲ್ಲಿನ ಪುಡಿ ರೌಡಿಗಳು ತಮ್ಮ ಬಾಲವನ್ನ ಬೆಚ್ಚಿ ಗಲ್ಲಿಗಳಲ್ಲಿ ತಮ್ಮ ಅಟ್ಟಹಾಸವನ್ನ ಮೆರೆಯುತ್ತಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡಿರುವ ಪೊಲೀಸರು ಇಂಥವರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಬೇಕು. ಇನ್ನು ಮುಂದೆಯಾದರೂ ಇಂತಹ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕುತ್ತಾರೆಯೋ ಅಥವಾ ಇಲ್ಲವೋ ಎಂಬುದನ್ನ ಕಾದು ನೋಡಬೇಕಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದನ್ನೆಲ್ಲ ನೋಡಿಕೊಂಡಿರುವ ಪೊಲೀಸರು ಇಂಥವರ ಮೇಲೆ ಕಟ್ಟುನಿಟ್ಟಾಗಿ ಕ್ರಮವನ್ನ ಜರುಗಿಸದೆ ಮಾಮೂಲಿ ಮಾವಯ್ಯ ಆಗಿದ್ದಾರಾ ಎಂಬಂತ ಹಲವು ಅನುಮಾನಗಳು ಮೂಡಿ ಬರುತ್ತೆ. ಇನ್ನು ಮುಂದೆಯಾದರೂ ಇಂತಹ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕುತ್ತಾರೆಯೋ ಅಥವಾ ಇಲ್ಲವೋ ಎಂಬುದನ್ನ ಕಾದು ನೋಡಬೇಕಾಗಿದೆ. ಇದೇ ಈ ಹೊತ್ತಿನ ಕ್ರೈಮ್ ಬೇಟ್. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.